ಹರ್ಷಿತಾ. ಕಾರ್ವಾ ಪ್ಲೇಟ್ ಚಾನೆಲ್ಗೆ ಸ್ವಾಗತ. ವಾರ್ತೆಗಳ ಮುಖ್ಯಾಂಶಗಳು. ಬಿಜೆಪಿಗೆ ಬೆಂಬಲ ನೀಡಿದ ಮಾಜಿ ಸಚಿವ ಆನಂದ್ ಅಸ್ನೋಟಿಕರ್. ಕಾರವಾರದಲ್ಲಿ ಸುಧಾರಿತ ಬಾಯ್ ಸಮುದ್ರದಲ್ಲಿ ಅಳವಡಿಕೆ. ಮುಂಡಗೋಡದಲ್ಲಿ ಹಿಂಬದಿಯ ಬಾಗಿಲ ಮೂಲಕ ಒಳನುಗ್ಗಿ ಕಳ್ಳತನ ಮಾಡುತ್ತಿದ್ದ ಖತರ್ನಾಕ್ ಕಳ್ಳ ಅಂದರ್. ರಾಜ್ಯೋತ್ಸವ ಪ್ರಶಸ್ತಿಗೆ ಯಲ್ಲಾಪುರ ತಾಲೂಕಿನ ಶ್ರೀ ಎನ್.ಎಸ್. ಹೆಗಡೆ ಕುಂದರಗಿ ಆಯ್ಕೆ. ಕಾರವಾರದಲ್ಲಿ ಅಕ್ರಮ ಮದ್ಯ ಸಾಗಾಟ ಆರೋಪಿಯ ಬಂಧನ. ವಾರ್ತೆಗಳ ವಿವರ. ಕಾರವಾರದಲ್ಲಿ ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಚುನಾವಣೆಯಲ್ಲಿ ಜೆಡಿಎಸ್ ಮುಖಂಡ ಹಾಗೂ ಮಾಜಿ ಸಚಿವ ಆನಂದ್ ಅಸ್ನೋಟಿಕರ್ ಅವರು ಬಿಜೆಪಿಗೆ ಬೆಂಬಲ ನೀಡುವುದಾಗಿ ಗುರುವಾರ ಅಧಿಕೃತವಾಗಿ ಘೋಷಿಸಿದ್ದಾರೆ. 31 ಸದಸ್ಯ ಬಲದ ಕಾರವಾರ ನಗರಸಭೆಯಲ್ಲಿ ಬಿಜೆಪಿ ಹಾಗೂ ಕಾಂಗ್ರೆಸ್ ತಲಾ 11 ಸ್ಥಾನ ಪಡೆದಿದ್ದು, ಜೆಡಿಎಸ್ 4 ಹಾಗೂ ಪಕ್ಷೇತರರು 5 ಸ್ಥಾನದಲ್ಲಿ ಗೆದ್ದಿದ್ದರು. ಯಾರೇ ಅಧಿಕಾರ ಹಿಡಿಯಲು ಜೆಡಿಎಸ್ ಅಥವಾ ಪಕ್ಷೇತರರ ಬೆಂಬಲ ಅಗತ್ಯವಿತ್ತು. ಆನಂದ್ ಅಸ್ನೋಟಿಕರ್ ಜೊತೆ ಜೆಡಿಎಸ್ನ 4 ಹಾಗೂ 2 ಪಕ್ಷೇತರರು ಗುರುತಿಸಿಕೊಂಡಿದ್ದರು. ನಗರಸಭೆ ಅತಂತ್ರ ಸ್ಥಿತಿಗೆ ತಲುಪಿದ ಹಿನ್ನೆಲೆಯಲ್ಲಿ ಬಿಜೆಪಿಗೆ ಬೆಂಬಲ ಕೊಡಲು ನಿರ್ಧರಿಸಿದೆ. ಈ ಬಗ್ಗೆ ಕಾರವಾರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಗುರುವಾರ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಆನಂದ್ ಅಸ್ನೋಟಿಕರ್, 2 ವರ್ಷಗಳ ಕಾಲ ಸದಸ್ಯರಿಗೆ ಅಧಿಕಾರ ಸಿಕ್ಕಿದಿರುವುದು ಬೇಸರ ತಂದಿದೆ. ನಮಗೆ ಅಧಿಕಾರಕ್ಕಿಂತ ಕ್ಷೇತ್ರದ ಅಭಿವೃದ್ಧಿಗೆ ಮೊದಲ ಆದ್ಯತೆಯಾಗಿದೆ. ಕೇಂದ್ರ ಹಾಗೂ ರಾಜ್ಯದಲ್ಲೂ ಬಿಜೆಪಿ ಅಧಿಕಾರವಿದ್ದು, ಬಿಜೆಪಿ ಅಧಿಕಾರ ಕೊಟ್ಟರೆ ಸರ್ಕಾರದಿಂದ ನಗರಸಭೆಗೆ ಸಾಕಷ್ಟು ಅನುದಾನ ಬರಲಿದೆ. ಈ ಹಿನ್ನೆಲೆಯಲ್ಲಿ ಯಾವುದೇ ಅಧಿಕಾರ ನಿರೀಕ್ಷೆ ಪಡೆದೆ 1 ವರ್ಷ ಬಾಹ್ಯ ಬೆಂಬಲ ಕೊಡಲು ನಿರ್ಧರಿಸಿದ್ದು, ಸರಳ ವ್ಯಕ್ತಿ ಡಾಕ್ಟರ್ ನಿತಿನ್ ಪಿಕಳೆ ಅವರನ್ನು ಅಧ್ಯಕ್ಷರನ್ನಾಗಿ ಮಾಡಲು ನಮ್ಮ ಬೆಂಬಲ ಕೊಟ್ಟಿದ್ದೇವೆ ಎಂದಿದ್ದಾರೆ. ಗಡಿ ತಾಲೂಕಾದ ಕಾರವಾರದಲ್ಲಿ ಕಷ್ಟದಿಂದ ಮೆಡಿಕಲ್ ಕಾಲೇಜು ಬಂದಿದೆ. ಆದರೆ ಈವರೆಗೂ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಇಲ್ಲ. ಗೋವಾದ ಆಸ್ಪತ್ರೆಗಳಲ್ಲಿ ಕೂಡ ಇತ್ತೀಚೆಗೆ ಜಿಲ್ಲೆಯ ಜನತೆಗೆ ಗೌರವ ಇಲ್ಲವಾಗಿದೆ. KA30 ಅಂತಂದರೆ ಬಾಂಬೋಲಿಯಂನಲ್ಲಿ ಸುಲಭದ ಪ್ರವೇಶವೂ ಇಲ್ಲ. ಹೀಗಾಗಿ ಕಾರವಾರದಲ್ಲಿ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಆಗಬೇಕು. ಕೋಣೆನಾಲ ಸ್ವಚ್ಛಗೊಳಿಸಬೇಕು. ಮಾಲಾದೇವಿ ಮೈದಾನದ ಅಭಿವೃದ್ಧಿ ಜೊತೆಗೆ ಕಾರವಾರ ನಗರದಲ್ಲಿ ಸುಲಭದಲ್ಲಿ ಸರ್ಕಾರಿ ಯೋಜನೆಗಳ ಅಡಿಯಲ್ಲಿ ಬಡವರಿಗೆ ವಸತಿ ಸಿಗುವಂತೆ ಮಾಡಿಕೊಡಬೇಕು. ಈ 4 ಬೇಡಿಕೆಗಳಲ್ಲಿ 2 ಬಿಜೆಪಿ 1 ವರ್ಷದಲ್ಲಿ ಈಡೇರಿಸಿದರೆ ನಗರಸಭೆಯ ಅಧಿಕಾರಾವಧಿ ಮುಗಿಯುವವರೆಗೂ ಬೆಂಬಲ ನೀಡಲು ಸಿದ್ಧ ಎಂದು ಹೇಳಿದರು. ಕಾರವಾರ ನಗರಸಭೆಯ ಸದಸ್ಯರಾದ ರುಕ್ಮಿಣಿಗೌಡ, ಪ್ರೀತಿ ಜೋಶಿ, ಸ್ನೇಹಾ ಮಾಂಜ್ರೇಕರ್, ಸಂಧ್ಯಾ ಬಾಡ್ಕರ್, ರಾಜೇಶ್ ಮಜಾಳಿಕರ್, ಮನೋಜ್ ಬಾಂದೇಕರ್ ಸುದ್ದಿಗೋಷ್ಠಿಯಲ್ಲಿದ್ದರು. ಕಾರವಾರದಲ್ಲಿ ಸುಧಾರಿತ ಬಾಯ್ ಸಮುದ್ರದಲ್ಲಿ ಅಳವಡಿಕೆ. ಸಮುದ್ರದ ಸನ್ನಿವೇಶಗಳ ಸಂಪೂರ್ಣ ಮಾಹಿತಿಯನ್ನು ನೀಡುವ ಸುಧಾರಿತ ಸಾಗರ ಹವಾಮಾನ ಮುನ್ಸೂಚನಾ ಉಪಕರಣವನ್ನು ಇಲ್ಲಿನ ಲೈಟ್ ಹೌಸ್ ಸಮೀಪ ಸಮುದ್ರದಲ್ಲಿ ಗುರುವಾರ ಅಳವಡಿಸಲಾಯಿತು. 75 ಲಕ್ಷ ಮೌಲ್ಯದ ಈ ಉಪಕರಣವು ನೆದರ್ಲ್ಯಾಂಡ್ನಲ್ಲಿ ತಯಾರಾಗಿದೆ. ಹೈದರಾಬಾದ್ನಲ್ಲಿರುವ ಸಮುದ್ರ ಮಾಹಿತಿ ಮತ್ತು ಸೇವೆಗಳ ರಾಷ್ಟ್ರೀಯ ಕೇಂದ್ರ ಇನ್ಕಾಯ್ಸ್ ಉಪಕರಣವನ್ನು ನಗರದ ಕಡಲ ಜೀವವಿಜ್ಞಾನ ಅಧ್ಯಯನ ಕೇಂದ್ರಕ್ಕೆ ಈಚೆಗೆ ಕಳುಹಿಸಿಕೊಟ್ಟಿತ್ತು. ಬಾಯ್ ಅನ್ನು 400 ಕೆಜಿ ತೂಕದ ವೇದಿಕೆಗೆ ಜೋಡಿಸಿ ವಿಶೇಷವಾದ ಹಗ್ಗದಿಂದ ಬಿಗಿದು ಮೀನುಗಾರರ ಸಹಕಾರದೊಂದಿಗೆ ಸಮುದ್ರಕ್ಕೆ ಇಳಿಬಿಡಲಾಯಿತು. ಇದರ ಪ್ರಧಾನ ಸಂಶೋಧಕರಾಗಿರುವ ಅಧ್ಯಯನ ಕೇಂದ್ರದ ಮುಖ್ಯಸ್ಥ ಡಾಕ್ಟರ್ ಜಗನ್ನಾಥ್ ರಾಥೋಡ್, ಪ್ರಮುಖರಾದ ಸುನಿಲ್ ಕುಮಾರ್ ನಾಯ್ಕ್, ಡಾಕ್ಟರ್ ಸನಿಲ್ ಕುಮಾರ್ ಜಯಸಿಂಗ್, ಪಣಜಿಯ ಸಮುದ್ರ ವಿಜ್ಞಾನದ ರಾಷ್ಟ್ರೀಯ ಸಂಸ್ಥೆಯ ತಾಂತ್ರಿಕ ತಜ್ಞರ ತಂಡ ಅವರಿದ್ದರು. ಸಮುದ್ರದಲ್ಲಿ ಏಳುವ ಅಲೆಗಳ ಎತ್ತರ, ಅವುಗಳು ಯಾವ ದಿಕ್ಕಿನಿಂದ ಬರುತ್ತಿವೆ, ಅವುಗಳು ಪುನರಾವರ್ತನೆಯಾಗುವ ಅವಧಿಯೆಷ್ಟು, ಎಷ್ಟು ವೇಗದಲ್ಲಿ ಅಪ್ಪಳಿಸುತ್ತಿವೆ, ಸಮುದ್ರದ ನೀರಿನ ಮತ್ತು ಮೇಲ್ಮೈ ಗಾಳಿಯ ಉಷ್ಣಾಂಶ ಮುಂತಾದ ಹಲವು ಅಂಶಗಳನ್ನು ಈ ಉಪಕರಣ ನಿರಂತರವಾಗಿ ದಾಖಲಿಸುತ್ತದೆ. ಇನ್ಸ್ಯಾಟ್ ಸರಣಿಯ ಓಷಿಯನ್ ಸ್ಯಾಟ್ ಉಪಗ್ರಹದೊಂದಿಗೆ ಸಂಪರ್ಕ ಹೊಂದಿದ್ದು ಹೈದರಾಬಾದ್ನಲ್ಲಿರುವ ಇನ್ಕಾಯ್ಸ್ ಕಚೇರಿಗೆ ಮಾಹಿತಿ ರವಾನೆಯಾಗುತ್ತದೆ. ಈ ಮೂಲಕ ಸಮುದ್ರದ ಸಮಗ್ರ ಅಧ್ಯಯನಕ್ಕೆ ಇದು ಸಹಕಾರಿಯಾಗಲಿದೆ.
ಹಿಂಬದಿಯ ಬಾಗಿಲ ಮೂಲಕ ಒಳನುಗ್ಗಿ ಕಳ್ಳತನ ಮಾಡುತ್ತಿದ್ದ ಖತರ್ನಾಕ್ ಕಳ್ಳ ಅಂದರ್. ಮುಂಡಗೋಡಿನಲ್ಲಿ ಎಲ್ಲರೂ ಮನೆಯಲ್ಲಿ ಮಲಗಿರುವಾಗ ಹಿಂಬದಿಯ ಬಾಗಿಲ ಮೂಲಕ ಒಳ ಹೋಗಿ ಮನೆಗಳ್ಳತನ ಮಾಡುತ್ತಿದ್ದ ಖತರ್ನಾಕ್ ಕಳ್ಳನನ್ನು ಪೊಲೀಸರು ಬಂಧಿಸಿ ನ್ಯಾಯಾಲಯಕ್ಕೆ ಹಾಜರುಪಡಿಸಿದ ಘಟನೆ ತಾಲೂಕಿನಲ್ಲಿ ನಡೆದಿದೆ. ಬಂಧಿತ ಆರೋಪಿ ತಡಸ ಪಟ್ಟಣದ ಕಮಲಾನಗರ ತಾಂಡಾದ ಕೃಷ್ಣಪ್ಪ ಉರ್ಫ್ ಕಿಟ್ಯ ಲಚ್ಚಪ್ಪ ಲಮಾಣಿ ಎಂದು ತಿಳಿದು ಬಂದಿದೆ. ಇತ್ತೀಚೆಗೆ ತಾಲೂಕಿನ ಮೈನಳ್ಳಿ ಗ್ರಾಮದಲ್ಲಿ 2 ಮನೆಗಳ ಕಳ್ಳತನ ಮಾಡಿದ್ದ. ಈ ವೇಳೆ ಸಾರ್ವಜನಿಕರು ಆರೋಪಿಯನ್ನು ಬೆನ್ನು ಹತ್ತಿದರೂ ಅವರಿಂದ ತಪ್ಪಿಸಿಕೊಂಡು ಪರಾರಿಯಾಗಿದ್ದ. ಆದರೆ ಬೈಕ್ ಅಲ್ಲಿಯೇ ಬಿಟ್ಟಿದ್ದ. ಈ ಜಾಡನ್ನು ಹಿಡಿದು ಹೊರಟ ಜಿಲ್ಲೆಯ ಎಸ್ಪಿ, ಡಿವೈಎಸ್ಪಿ ಹಾಗೂ ಇಲ್ಲಿನ ಸಿಪಿಐ ನೇತೃತ್ವದ ತನಿಖಾ ತಂಡಗಳು ನೋಂದಣಿ ಇಲ್ಲದ ಬೈಕ್ನ ತನಿಖೆ ನಡೆಸಿ ಆರೋಪಿಯನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ತಾಲೂಕಿನ ಮೈನಳ್ಳಿ, ಉಗ್ಗಿನಕೇರಿ, ಚಿಗಳಿ ಹಾಗೂ ಯಲ್ಲಾಪುರ ತಾಲೂಕಿನ ಹುಣಶೆಟ್ಟಿಕೊಪ್ಪ ಗ್ರಾಮದಲ್ಲಿ ಒಟ್ಟು 7 ಮನೆಗಳನ್ನು ಕಳ್ಳತನ ಮಾಡಿದ್ದಾನೆ. ಬೆಳಗಾವಿ, ಹುಬ್ಬಳ್ಳಿ, ಧಾರವಾಡ, ಕಾರವಾರ ಜಿಲ್ಲೆಗಳಲ್ಲಿ ಕಳ್ಳತನ ಮಾಡಿರುವುದಾಗಿ ತನಿಖೆಯಲ್ಲಿ ಒಪ್ಪಿಕೊಂಡಿದ್ದಾನೆ. 2008ರಲ್ಲಿ ನವಲಗುಂದ ಠಾಣೆಯ ಕಳ್ಳತನ ಪ್ರಕರಣದಲ್ಲಿ ಈತನಿಗೆ ಶಿಕ್ಷೆಯಾಗಿದ್ದ ವಿಷಯ ಕೂಡ ಬೆಳಕಿಗೆ ಬಂದಿದೆ. ರಾಜ್ಯೋತ್ಸವ ಪ್ರಶಸ್ತಿಗೆ ಯಲ್ಲಾಪುರ ತಾಲೂಕಿನ ಶ್ರೀ ಎನ್ಎಸ್ ಹೆಗಡೆ ಕುಂದರಗಿ ಆಯ್ಕೆ. ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿರುವ ಗಣ್ಯ ವ್ಯಕ್ತಿಗಳಿಗೆ ರಾಜ್ಯ ಸರ್ಕಾರವು ಕೊಡಮಾಡುವ ರಾಜ್ಯೋತ್ಸವ ಪ್ರಶಸ್ತಿಗೆ ಯಲ್ಲಾಪುರ ತಾಲೂಕಿನ ಶ್ರೀ ಎನ್ಎಸ್ ಹೆಗಡೆ ಕುಂದರಗಿ ಅವರು ಆಯ್ಕೆಯಾಗಿರುವುದು ಜಿಲ್ಲೆಗೆ ಅತ್ಯಂತ ಹೆಮ್ಮೆಯ ಸಂಗತಿಯಾಗಿದೆ. ಸಮಾಜ ಸೇವೆಯಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡ ಶ್ರೀ ಎನ್ಎಸ್ ಹೆಗಡೆ ಅವರು ಶಿಕ್ಷಣ ಕ್ಷೇತ್ರ, ಸಹಕಾರಿ, ಧಾರ್ಮಿಕ ಕ್ಷೇತ್ರ ಹಾಗೂ ಇನ್ನಿತರ ಹಲವಾರು ಕ್ಷೇತ್ರಗಳಲ್ಲಿ ತಮ್ಮದೇ ಆದ ಸೇವೆಯನ್ನು ನೀಡುತ್ತಾ ಬಂದಿದ್ದಾರೆ. ಸಮಾಜದ ಸರ್ವತೋಮುಖ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸಿ ಜಿಲ್ಲೆಯ ರೈತರ ಕಷ್ಟಗಳಿಗೆ ಹೆಗಲಾದ ಕುಂದರಗಿ ಅವರ ಸಮಾಜ ಸೇವೆಯನ್ನು ಪರಿಗಣಿಸಿ ಇಂದು ರಾಜ್ಯೋತ್ಸವ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ. ಶ್ರೀ ಎನ್ಎಸ್ ಹೆಗಡೆ ಕುಂದರಗಿ ಅವರಿಗೆ ಜಿಲ್ಲೆಯ ಜನತೆಯ ಪರವಾಗಿ ತುಂಬು ಹೃದಯದ ಅಭಿನಂದನೆಗಳು. ಅಕ್ರಮ ಮದ್ಯ ಸಾಗಾಟ ಆರೋಪಿಯ ಬಂಧನ. ಗೋವಾ ಮದ್ಯ ಸಾಗಾಟ ಮಾಡುತ್ತಿರುವ ಬಗ್ಗೆ ಖಚಿತ ಮಾಹಿತಿ ಪಡೆದ ಗ್ರಾಮೀಣ ಠಾಣೆಯ ಪೊಲೀಸರು ದಾಳಿ ನಡೆಸಿ ಮದ್ಯ ಸಹಿತ ಆರೋಪಿಯನ್ನು ವಶಕ್ಕೆ ಪಡೆದಿರುವ ಘಟನೆ ಕಾರವಾರ ತಾಲೂಕಿನ ಕಡವಾಡದಲ್ಲಿ ಬುಧವಾರ ನಡೆದಿದೆ. ಕಡವಾಡದ ಮೂಲದ ರೋಷನ್ ಬಾಂದೇಕರ್ ಬಂಧಿತ ಆರೋಪಿಯಾಗಿದ್ದು, ಈತ ಗೋವಾದಿಂದ ಸಮುದ್ರ ಮಾರ್ಗವಾಗಿ ದೋಣಿ ಮೂಲಕ ತಂದಿದ್ದ. ಅಕ್ರಮ ಗೋವಾ ಮದ್ಯವನ್ನು ಸಾಗಿಸಲು ಯತ್ನಿಸುತ್ತಿರುವಾಗ ಡಿವೈಎಸ್ಪಿ ಅರವಿಂದ ಕಲಗುಜ್ಜಿ ಹಾಗೂ ಸಿಪಿಐ ಸಂತೋಷ್ ಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಗ್ರಾಮೀಣ ಠಾಣೆಯ ಪಿಎಸ್ಐ ರೇವಣ್ಣ ಸಿದ್ದಪ್ಪ ಅವರು ದಾಳಿ ನಡೆಸಿದ್ದು, ಈ ವೇಳೆ ಸುಮಾರು 16,000 ರೂಪಾಯಿ ಮೌಲ್ಯದ 85 ಲೀಟರ್ ಮದ್ಯ ಸಹಿತ ಆರೋಪಿಯನ್ನು ವಶಕ್ಕೆ ಪಡೆಯಲಾಗಿದೆ. ಈ ಬಗ್ಗೆ ಗ್ರಾಮೀಣ ಠಾಣೆಯಲ್ಲಿ ದೂರು ದಾಖಲಾಗಿದೆ. ಇನ್ನು ಮತ್ತಷ್ಟು ಸುದ್ದಿಗಾಗಿ ಕಾರವಾರ ಪ್ಲಸ್ ವೀಕ್ಷಿಸಿ. ನೀವು ಯೂಟ್ಯೂಬ್ ಅಲ್ಲಿ ನೋಡ್ತಿದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಫೇಸ್ಬುಕ್ ಪೇಜ್ ಅಲ್ಲಿ ನೋಡ್ತಿದ್ದೀರಿ, ಫಾಲೋ ಮಾಡಿ. ಧನ್ಯವಾದಗಳು.